ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2018 ಕಾರ್ಯಕ್ರಮ ಮಂಗಳೂರಿನ ಶ್ರೀರಾಮಕೃಷ್ಣ ಕಾಲೇಜಿನ ಶ್ರೀಮತಿ ಗೀತಾ ಎಸ್.ಎಂ. ಶೆಟ್ಟಿ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ಸರ್ಕಾರ, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆ, ಸರ್ಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮತ್ತು ಶ್ರೀರಾಮಕೃಷ್ಣ ಕಾಲೇಜು ಬನ್ಸ್ ಹಾಸ್ಟೆಲ್ ವೃತ್ತ ಮಂಗಳೂರು ಇವರ ಸಹಯೋಗದೊಂದಿಗೆ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ 2018 ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮವನ್ನು ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಕಾಟ್ಲೂರು ಸತ್ಯನಾರಾಯಣಾಚಾರ್ಯರವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ನಾವು ಈ ಭೂಮಿಗೆ ಬರಲು ಯಾರು ಕಾರಣೀಭೂತರೋ ಅವರಿಗೆ ಮಾತ್ರ ನಮ್ಮನ್ನ ಇಹಲೋಕಕ್ಕೆ ಕರೆಸಿಕೊಳ್ಳುವ ಅಧಿಕಾರವಿರುವುದು. ಆ ಶಕ್ತಿ ಯಾವಾಗ ಕರೆಸಿಕೊಳ್ಳಬೇಕೋ ಆವಾಗ ನೀವು 24 ಗಂಟೆಯೂ ಐಸಿಯುನಲ್ಲಿ ಇದ್ರೂ ಕರೆಸಿಕೊಳ್ಳುತ್ತಾರೆ. ಆದ್ರಿಂದ ಯಾವ ವಿದ್ಯಾರ್ಥಿಯೂ ಆತ್ಮಹತ್ಯೆಯ ಬಗ್ಗೆ ಯೋಚನೆ ಕೂಡ ಮಾಡಬಾರದು ಎಂದರು. ಭೂಮಿಗೆ ಬರಬೇಕಾದ್ರೆ ಯಾರು ಕಾರಣೀಭೂತರು ಅವರಿಗಷ್ಟೇ ಅದರ ಪವರ್ ಇದೆ. ಯಾರನ್ನು ಯಾವಾಗ ಕರೆಸ್ಕೊಳ್ಬೇಕು ಅವಾಗ ಅವರು ನಿರ್ದಿಷ್ಟ ಟೈಮ್ ಫಿಕ್ಸ್ ಮಾಡಿದ್ದಾರೆ, ಅವ್ರು ಕರೆಸ್ಕೊಳ್ತಾರೆ. 24 ತಾಸು ನೀವು ICUಯಲ್ಲಿದ್ದರೂ ಅವರು ಬಿಡೋದಿಲ್ಲ, ಅವ್ನು ಕರೆಸ್ಕೊಳ್ತಾನೆ. ಅಂಥದ್ರೊಳಗೆ ಈ ಆತ್ಮಹತ್ಯೆ ಪರಿಕಲ್ಪನೆ ಇದೆ, ನಿಶ್ಚಿತವಾಗಿ ನಮ್ಮ ಮನಸ್ಸಿನಲ್ಲಿ ಬರಬಾರ್ದು. ದಯಮಾಡಿ ನೀವು ಯಾರೂ ಇಲ್ಲ ನನಗೆ 100% ಗೊತ್ತಿದೆ. ಆದರೆ ನಿಮ್ಮ ಹಾಸ್ಟೆಲಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಏನಾದರೂ ತೊಂದರೆ ಆಗ್ಬೋದು, ಅವರು ಮಾನಸಿಕ ಖಿನ್ನತೆಗೆ ಒಳಪಟ್ಟಿರ್ಬೋದು, ಕಾರಣಾಂತರಗಳಿಂದ. ಅದಕ್ಕೆಲ್ಲೋ ಡೊಮೆಸ್ಟಿಕ್ ಪರಿಸರವೇ ಕಾರಣ ಇರ್ತದೆ ಮೋಸ್ಟ್ ಆಫ್ ದಿ ಕೇಸಸ್ನಲ್ಲಿ. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಕುಮಾರ್, IPS ಡಾಕ್ಟರ್ BR ರವಿಕಾಂತೇಗೌಡ, ರಾಮಕೃಷ್ಣ ಪದವಿ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಪ್ರೊಫೆಸರ್ ಪ್ರತಿಮಾ ಶೆಟ್ಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ರಾವ್, ರಾಮಕೃಷ್ಣ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕಿಶೋರ್ ಕುಮಾರ್ ರೈಶೇಣಿ, ಮನೋರೋಗ ತಜ್ಞರಾದ ಡಾಕ್ಟರ್ ಕೆರೋಲಿಯನ್ P. ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, V4 News 24/7 ಮಂಗಳೂರು.